الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. لا أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. لا أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الله الحمد لله رب العالمين الذي أنعم علينا وهدانا إلى دين الإسلام. اللهم صل وسلم على رسولك سيدنا محمد وعلى آل سيدنا مولانا محمد. اللهم اوصل بلغنا ثلاث ثواب ما قرأناه من القرآن العظيم. هذه هدية عسلة ورحمة عادلة بركة حامدة. إن إلى حضرة نبينا مصطفى محمد إلى حضرات صحابه البدريين باليهوديين بالمنتقيين والخيبريين بالحنينيين بالتبوقيين وصائب الصحابة رضوان الله تعالى عنهم وإلى حضرات سائر الأنبياء والأولياء والعلماء والشهداء والصديقين الصالحين وخصوصا إلى حضرة شيخنا سندنا صاحب المقامات والكرامات قطب الزمان السيد محمد الشريف المدني وإلى حضرة شيخنا سندنا راجل لنا عبد الرحمن البخاري. اللهم بحقهم وبكراماتهم بجباتهم وبمددهم. اللهم بارك في كسبنا بارك في تجاراتنا بارك في أموالنا بارك في نياتنا بارك في مقصدنا بارك في حضرنا في سفرنا في أمورنا بركة تامة كما باركت على عبادك الصالحين. اللهم استر مرادنا مراد والدينا مراد إخواننا مراد أخواتنا مراد أزواجنا مراد أولادنا مراد مشايخنا مراد من أوصانا يا محسن المرادات. اللهم ربنا تقبل منا دعاءنا إنك أنت السميع العليم وتب علينا إنك أنت التواب الرحيم. اللهم ربنا آتنا في الدنيا حسنة وفي الآخرة حسنة وقنا عذاب النار. لا إله فيها سبحانك اللهم وبحمدك يا سلام. الحمد لله رب العالمين. وصلى الله على محمد صلى الله عليه وسلم. صلى الله على محمد صلى الله عليه وسلم. اللهم صل على محمد يا رب. ಪವಿತ್ರವಾದ ಇಸ್ಲಾಂ ಧರ್ಮದಲ್ಲಿ ಕಡ್ಡಾಯವಾದ ಕರ್ಮವಾದ ಹಜ್ ಕರ್ಮದ ಅಂಗವಾಗಿ ಇವತ್ತು ಭಾರತ ದೇಶದಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಈದ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲ ಮುಸಲ್ಮಾನ್ ಸಮುದಾಯದವರು ಅದೇ ರೀತಿ ಎಲ್ಲ ಇನ್ನಿತರ ಸಮುದಾಯದವರಿಗೂ
ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರುತ್ತೇನೆ. 5,000 ವರ್ಷಗಳ ಹಿಂದೆ ಸೃಷ್ಟಿಕರ್ತನಾದ ಅಲ್ಲಾಹುವಿನ ಆಜ್ಞೆಯನ್ನು ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರು ತನ್ನ ಸುಪುತ್ರನನ್ನು ಬಲಿದಾನ ಮಾಡುವ ದಿನವನ್ನು ಸ್ಮರಿಸುತ್ತಾ ಇವತ್ತು ಎಲ್ಲ ಮುಸಲ್ಮಾನರು ಬಕ್ರೀದ್ ಹಬ್ಬವನ್ನು ಆಚರಿಸುತ್ತಾರೆ. ಹಾಜರ ಬೀಬಿ ಇಬ್ರಾಹಿಂ ಅಲಿಸ್ಲಾಂ ಇಸ್ಮಾಯಿಲ್ ಅಲಿಸ್ಲಾಮರವರ ಆದರ್ಶ ಇಡೀ ಮುಸ್ಲಿಂ ಜಗತ್ತಿನ ಜನರು ಇವತ್ತು ಅಂತ್ಯ ದಿನದವರೆಗೂ ಅದನ್ನು ಪಾಲಿಸ್ತಾ ಬರ್ತಾರೆ. ಇವರ ಮಹಾತ್ಮರ ಬರ್ಕತ್ತಿನಿಂದ ನಮ್ಮ ಜಮಾತಿನಲ್ಲೂ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಶಾಂತಿ ನೆಲೆಗೊಳಿಸಲಿ. ಹಾಗೂ ಇವತ್ತು ನಮ್ಮ ದೇಶದ ಮಣಿಪುರ ರಾಜ್ಯದಲ್ಲಿ ಜನಾಂಗಗಳ ನಡುವೆ ಇರುವ ಕಲಹವು ಇವತ್ತಿನ ಈ ಬಕ್ರೀದ್ ದಿನದ ಬರ್ಕತ್ತಿನಿಂದ ಶಾಂತಿಗೊಳಿಸಲಿ. ಅದೇ ರೀತಿ ಜಗತ್ತಿನ ಕಲುಷಿತ ವಾತಾವರಣವು ತಿಳಿಗೊಳ್ಳಲಿ. ಹಾಗೂ ವಿಶೇಷವಾಗಿ ಪ್ಯಾಲೆಸ್ತೀನ ಮುಸ್ಲಿಮರಿಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸ್ವಾತಂತ್ರ್ಯವನ್ನು ನೀಡಲಿ. ಅದೇ ರೀತಿ ಉಕ್ರೇನ್ನಲ್ಲಿರುವ ಕಲಹವು, ಸುಡಾನ್ನಲ್ಲಿರುವ ಕಲಹವು, ಜಗತ್ತಿನ ಎಲ್ಲ ಕಡೆಯಲ್ಲಿರುವ ಆ ಕಲಹವು ನಿವಾರಣೆಯಾಗಲಿ, ಶಾಂತಿ ನೆಲೆಯಲ್ಲಿ. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಮಗದೊಮ್ಮೆ ಕೋರುತ್ತಾ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನು ಅಲ್ಲಾಹು ಇಷ್ಟದಾಸರ ಕೂಟದಲ್ಲಿ ಸೇರಿಸಲಿ ಎಂದು ದುವಾ ಮಾಡುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಪವಿತ್ರವಾದ ಈದ್ ಹಬ್ಬದ ಶುಭಾಶಯ ನಾನು ಸರ್ವರಿಗೂ ಕೂಡ ಸಲ್ಲಿಸಿಕೊಂಡು, ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ತ್ಯಾಗ, ಪ್ರೀತಿ, ಸೋದರತೆ, ಸಾಮರಸ್ಯ ಸಮಾಜ. ಈದ್ ಹಬ್ಬದ ಶುಭಾಶಯ ಕೂಡ ತ್ಯಾಗ ಮತ್ತು ಪ್ರೀತಿ, ಸೌಹಾರ್ದತೆ, ಮಾನವೀಯತೆ, ಸಾಮರಸ್ಯದ ಒಂದು ಬದುಕಿಗೆ ತಮ್ಮ ಸಂದೇಶ ಕೊಡುವಂಥ ಹಬ್ಬವಾಗಿದೆ. ಈ ಒಂದು ಹಬ್ಬವನ್ನು ನಾವೆಲ್ಲರೂ ಕೂಡ ನಮ್ಮ ಅತ್ಯಂತ ಬಡವರು ಮತ್ತು ಶ್ರೀಮಂತರು, ಅತ್ಯಂತ ಸಣ್ಣವರು ಮತ್ತು ದೊಡ್ಡವರು, ಎಲ್ಲ ಜಾತಿಯ ವರ್ಗದವರು ಅತ್ಯಂತ ಪ್ರೀತಿಯಿಂದ ಇವತ್ತು ಸರ್ವ ಜೊತೆ ಇವತ್ತು ಸೇರಿಕೊಂಡು ಆಚರಿಸುವಂಥ ಇವತ್ತು ಕಾರ್ಯಕ್ರಮ, ಒಂದು ಹಬ್ಬ ಇವತ್ತು ಆಗಿದೆ. ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ಹಂಚಿಕೊಳ್ಳುವಂತಹ ಒಂದು ಹಬ್ಬ ಕೂಡ ಇದಾಗಿದ್ದುಕೊಂಡು ಒಬ್ಬರಿಗೊಬ್ಬರು ತಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಬಹುಶಃ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಇವತ್ತು ನಿರ್ಮಾಣ ಮಾಡಲಿಕ್ಕೆ, ಶಾಂತಿಯುತ ಸಮಾಜ ಬಹುಶಃ ನಾವು ಮುಂದೆ ನಮ್ಮ ಜೀವನ ಸಾಗಿಸಿ ಭವಿಷ್ಯದ ಪೀಳಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ನಮ್ಮ ಹಬ್ಬವೆಲ್ಲವೂ ಕೂಡ ಒಂದು ಸಂದೇಶ ಮತ್ತು ಒಂದು ಸಂಸ್ಕೃತಿಯನ್ನು ಸ್ಥಾಪಿಸುವಂಥ ಒಂದು ಪವಿತ್ರದ ಹಬ್ಬ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಸರ್ವರಿಗೂ ಕೂಡ ಈದ್ ಹಬ್ಬ ಶುಭಾಶಯ ಸಲ್ಲಿಸಿ ಸರ್ವ ಜನ ಸೇರಿಕೊಂಡು ಈ ಹಬ್ಬವನ್ನು ಆಚರಿಸುವ ಮೂಲಕ ಅತ್ಯಂತ ಒಂದು ಪ್ರೀತಿಯ ಒಂದು ವಾತಾವರಣದಲ್ಲಿ ನಾವೆಲ್ಲ ಇದ್ದು ಈ ಹಬ್ಬವನ್ನು ಸಂತೋಷ ಆಚರಿಸುವಂತ ಹೇಳಿ ಸರ್ವ ಶುಭಾಶಯ ಸಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇನ್ನಿತೆಲ್ಲ ನನ್ನ ಸೋದರಿಗೆ ನಮಸ್ಕಾರಗಳು.